ಸೋಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆಲು ಲಾವಣ್ಯನ ಕ್ರೂರವಾದ ಕೆರ್ನವು ಭಾರಿ ಬೇಜಾರದ ಸಂಗತಿ ಕೆರ್ನ ಕೇಸರು ಓವೆ ರಾಜಿ ಇಜ್ಜಂದೆ ಆರೋಪಿನ ಮಿತ್ ಕಠಿಣ ಕಾನೂನು ಕ್ರಮದ ತುನೆರೆ ಪೊಲೀಸ್ ಇಲಾಖೆಗೆ ಸೂಚನೆ ಕೊಡ್ತೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕಿದ ಮಂತ್ರಿ ಯುಟಿ ಖಾದರ್ ಪಂತೇರು. ಬಂಟ್ವಾಳ ತಾಲೂಕದ ಕಕ್ಕೆಪದವು ಗ್ರಾಮದ ಲಾವಣ್ಯಗೌಡ ಚೇತನ್ ಪನ್ಪುನಯನ ಕೈಟು ಭಾರಿ ಕ್ರೂರವಾದ ಪ್ರಾಣಕಲೆ ಬಂದು ಅರಣ ಇಲ್ಲದಕ್ಲು ಕುಟುಂಬದಕ್ಲು ಕಣನೀರು ಜಪ್ಪುಡಾವನ ಸ್ಥಿತಿಗತಿ ಆದುಪೋತಲು ಶುಕ್ರವಾರ ಮರಣ ಇಲ್ಲಡೆ ಬತ್ತನೇನೆ ಲಾವಣ್ಯನ ಅಮ್ಮೇರು ಬಾಳಪ್ಪ ಗೌಡ್ರು ಅಪ್ಪೆ ಬುಕ್ಕ ಇಲ್ಲದ ಮಾತೆರ್ನಲ ಬುಲಿಪ್ಗು ಕಕ್ಕೆಪದವದ ಮಾತಿರ್ಲ ಮೌನ ಮನಿಮಂಬುದ ಅಂತೆ ಕಲ್ಲಾದು ಪೋಯ್ನಂಚಾದಿತ್ತೇರು. ಮಗಳೇನು ಕಳೆವೊನ್ನ ಕುಟುಂಬದ ಶೋಕದ ಒಟ್ಟುಗು ಮರಣ ತುಯರ ಬತ್ತನಕ್ಲೆಡಲ ಆರೋಪಿ ಚೇತನ್ ಮಿತ್ ಏವ್ರದ ಪಾತ್ರ ಕೇಂದ್ರ ಬತ್ತನು. ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಬೊಕ ಪಕ್ಷದ ನಾಯಕರು ಈ ಪೊರ್ತುರಿತ್ತೇರು. ಒಂದು ಬಾರಿ ದುಃಖದ ಬೊಕ ಬೋಡಿಗೆ ಪುಟ್ಟವನ ಸಂಗತಿಯಿಂದ ಬೇಜಾರ್ ತೋಜೈನ ಬ್ರಿಜೇಶ್ ಚೌಟ ಲಾವಣಿನ ಕುಟುಂಬದೊಟ್ಟುಗು ಎಂಕ್ಲು ಉಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳ ಪಾತಿರ್ದು ಕೇಸ್ದ ಬಗೆಟ್ ಮಾಹಿತಿ ದೊಂದೆ ಕೇಸ್ದ ಇಡೀ ತನಿಖೆ ನಡಪಾದು ಆರೋಪಿಗೆ ಕಠಿಣ ಶಿಕ್ಷೆ ಅವಡು ಇಂಚಿನ ಸಂಗತಿ ನನ್ನ ಮಿತ್ತಿಗೆ ನಡಪಂದ ನಂಚ ಕಾನೂನು ಕ್ರಮದ ನಾವು ಅಗತ್ಯ ಅಂದು ಒತ್ತಾಯ ಮಲ್ತೇರು. ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಯುಟಿ ಖಾದರ್ ಬೇಜಾರದ ಒಟ್ಟುಗೂ ಈ ಕೆರ್ನ ಸಂಗತಿಗೆ ಭಾರಿ ವಿರೋಧತೋ ಜಾತಿರು. ಒರ್ತಿ ಸೋದರಿನ ಕ್ರೂರವಾದ ಕೆರ್ನವು ಭಾರಿ ಬೇನದ ಸಂಗತಿ ಅಪ್ಪೆಮ್ಮಗ ಮಗಳೇನ ಕಳೆವೊನ್ನ ಬೇನೆ ಸೈಸೊನಿರ ಸಾಧ್ಯಜ್ಜಿ ಕೇಸರು ಒವ್ವೇ ರಾಜಿ ಇಜ್ಜಂದೆ ಆರೋಪಿನ ಮಿತ್ತು ಸರಿಯಾಯಿನ ಬೊಕ್ಕ ಕಠಿಣ ಕಾನೂನು ಕ್ರಮ ದೆತೊನ್ನಂಚ ಪೊಲೀಸ್ ಇಲಾಖೆಗೆ ಸೂಚನೆ ಕೊಡ್ತೆ ಸಂತ್ರಸ್ತ ಕುಟುಂಬಗೂ ನ್ಯಾಯ ತಿಕ್ಕುನಂಚ ರೀತಿಯಲ್ಲಿ ತನಿಖೆ ನಡಪಾದು ಕ್ರಮ ದೆತೊನುಂಡು ಖಾದರ್ ಪಂಡೇರು. ಬಿಜೆಪಿ ಜಿಲ್ಲಾ ಗುರ್ಕಾರ್ಯ ಸತೀಶ್ ಕುಂಪಲ, ಕರ್ನಾಟಕ ಗೋಂಕ ಅಭಿವೃದ್ಧಿ ನಿಗಮದ ಗುರ್ಕಾರ್ದಿ ಮಮತಾ ಡಿಎಸ್ ಗಟ್ಟಿ, ಕರ್ನಾಟಕ ಕ್ಯೋನಿಕ್ಸ್ದ ದುಂಬುದ ಗುರ್ಕಾರ್ಯರ ಹರಿಕೃಷ್ಣ ಬಂಟ್ವಾಳ, ದುಂಬುದ ಮಂತ್ರಿ ಬಿ ರಮಣತ್ರಯ್, ವಿಶ್ವ ಹಿಂದೂ ಪರಿಷತ್ ನಾಯಕರು ಶರಣ್ ಪಂಪ್ವೆಲ್ ಇಂಚ ಪಾಕ ಜನ ನಾಯಕರಿ ಪೊರ್ತುಡು ಬತ್ತದು ಇಲ್ಲದಕ್ಲಿಗೆ ಸಮಾಧಾನ ಪಂಡೇರು. ಒಂದು ಬಾರಿ ದುಃಖ ತರುವಂಥ ಸಂಗತಿ ಜೊತೆಗೆ ಭಯ ಹುಟ್ಟಿಸುವಂಥ ಒಂದು ಸಂಗತಿ ಕೂಡ. ಈ ರೀತಿಯ ಮಾನಸಿಕತೆ ಜನ ಇದ್ದಾರೆ, ಈ ರೀತಿ ಕುಲ್ಲಂಕುಲ್ಲವಾಗಿ ಈ ರೀತಿಯ ಒಂದು ಘಟನೆ ನಡೆದಿದೆ ಅಂದರೆ ನಾವೆಲ್ಲರೂ ದಿಗ್ಭ್ರಮೆಗೊಳಪಟ್ಟಿದ್ದೇವೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಒಂದು ಕುಟುಂಬದವರ ಜೊತೆ ನಾವೆಲ್ಲ ನಿಲ್ಲಬೇಕಾದ ಅವಶ್ಯಕತೆ ಇದೆ. ಇಡೀ ಸಮಾಜ ಕುಟುಂಬದವರ ಜೊತೆ ನಿಲ್ಲಬೇಕು. ಅವರ ದುಃಖ ಯಾವ ರೀತಿ ಇರ್ತದೆ ಅಂತ ಅವ್ರಿಗೆ ಮಾತ್ರ ಗೊತ್ತು, ಉಳಿದವರಿಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಅವ್ರ ಜೊತೆ ಇದ್ದೇವೆ, ಕುಟುಂಬದ ಜೊತೆ ನಿಲ್ಲುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ನಾನು ಈಗಾಗಲೇ ಹಿರಿಯ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ. ಆದಷ್ಟು ಶೀಘ್ರವಾಗಿ ಅವರನ್ನು ಬಂಧನ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ತತ್ಕ್ಷಣ ಕಾನೂನು ಕ್ರಮ ಏನೆಲ್ಲ ಇದೆಯಾ ಅದನ್ನು ತೆಗೆದುಕೊಂಡು ತ್ವರಿತ ವಿಚಾರಣೆಯನ್ನು ಮಾಡಬೇಕಾಗಿದೆ. ಆದಷ್ಟು ಶೀಘ್ರವಾಗಿ ವಿಚಾರಣೆಯನ್ನು ಮಾಡಿ ಏನು ಶಿಕ್ಷೆಯನ್ನು ಕೊಡಬೇಕು ಆ ಶಿಕ್ಷೆಯನ್ನು ಕೊಡಬೇಕಾದ ಅವಶ್ಯಕತೆ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಬೇರೆ ಏನನ್ನೂ ಮಾತನಾಡದೆ ಕುಟುಂಬದವ್ರ ಜೊತೆ ನಾವು ಇದ್ದೇವೆ. ಈ ರೀತಿಯ ಘಟನೆಗಳು ಮತ್ತೆ ಮರುಕಳಿಸಬಾರ್ದು, ಆ ರೀತಿಯಾದಂಥ ಶಿಕ್ಷೆಯನ್ನು ಇದಕ್ಕೆ ಕೊಡಬೇಕು. ಮತ್ತು ನಾನು ರಾಜ್ಯ ಸರ್ಕಾರಕ್ಕೂ ಆಗ್ರಹ ಮಾಡ್ತೇನೆ, ಗೃಹ ಸಚಿವರಿಗೂ ಆಗ್ರಹ ಮಾಡ್ತೇನೆ, ಇಲ್ಲಿ ಒಂದು ಮಾಡೆಲ್ ಸೆಟ್ ಮಾಡಬೇಕಾದ ಅವಶ್ಯಕತೆ ಇದೆ. ಈ ರೀತಿ ಸಮಾಜದಲ್ಲಿ ಬೇಕಾಬಿಟ್ಟಿ ಓಡಾಡೋದು, ಯಾವುದೇ ಕಾನೂನಿನ ಭಯ ಇಲ್ಲದಿರುವಂಥದ್ದು ಒಂದು ನಾಗರಿಕ ಸಮಾಜದಲ್ಲಿ ಇದು ಒಳ್ಳೆಯ ಘಟನೆ ಅಲ್ಲ. ಆದರೆ ಈ ಸಂದರ್ಭದಲ್ಲಿ ನನ್ನ ಆಗ್ರಹ ಇಷ್ಟೇ, ತ್ವರಿತ ವಿಚಾರಣೆಯನ್ನು ಒಳಪಡಿಸಿ ಕಠಿಣವಾದ ಶಿಕ್ಷೆಯನ್ನು ಮಾಡಿ ಸಮಾಜದಲ್ಲಿ ಭಯಮುಕ್ತವರಾಗಿ ಎಲ್ಲರೂ ಓಡಾಡುವ ರೀತಿ ಒಂದು ವಾತಾವರಣ ನಿರ್ಮಾಣ ಮಾಡುವುದು ಸರ್ಕಾರದ ಹೊಣೆಗಾರಿಕೆ. ಲಾವಣ್ಯ ಎಂಬ ಸಹೋದರಿಯನ್ನು ಇವತ್ತು ಭೀಕರವಾಗಿ ನಿನ್ನೆ ಹಲೆಗೈದು ಹತ್ಯೆ ಮಾಡಿದ್ದು ನಮಗೆ ಅತ್ಯಂತ ನೋವಿನ ವಿಚಾರ ಮತ್ತು ಆ ಕೃತ್ಯವನ್ನು ತೀವ್ರವಾಗಿ ಇವತ್ತು ಖಂಡಿಸ್ತೇವೆ. ಬಹುಶಃ ಈ ರೀತಿ ವಿಕೃತ ಮನಸ್ಸಿನವರಿಗೆ ಸೂಕ್ತವಾದ ರೀತಿ ಮತ್ತು ಕಠಿಣ ಕ್ರಮ ಕೈಗೊಳ್ಳುವ ಮುಖಾಂತರ ಬಹುಶಃ ಇನ್ನು ತಕ್ಕವಾದ ಕಠಿಣ ಕ್ರಮ ತಗೊಳ್ಬೇಕಂತೇಳಿ ಈಗ ನಾನು ಸಂಬಂಧಪಟ್ಟಂತ ಪೊಲೀಸ್ ಸೂಚಿಸಿದ್ದೇನೆ. ಬಹುಶಃ ಈ ಒಂದು
ಕುಟುಂಬಸ್ಥರ ನೋವಿನಲ್ಲಿ ಬಹುಶಃ ನೋವಿನ ನಾವಿದ್ದು ಭಾಗಿಯಾಗಿದ್ದೇವೆ. ನಮ್ಮ ಭೇಟಿ, ನಮ್ಮ ಸಂತಾಪ, ಬಹುಶಃ ನಮ್ಮ ಏನೇ ಕೊಟ್ಟರು ಕೂಡ ಆ ಮಗಳನ್ನು ಕಳ್ಕೊಂಡ ತಂದೆ ತಾಯಂದಿರಿಗೆ, ಸೋದರನ ಕಳ್ಕೊಂಡ ಸೋದರರಿಗೆ, ಅವ್ರ ಕುಟುಂಬಸ್ಥರಿಗೆ, ಯಾವಾಗಲೂ ನೋಡ್ತಿದ್ದ ನೆರೆಕರವರಿಗೆ ಖಂಡಿತವಾಗಿಯೂ ಅದು ಅವ್ರ ಮನಸ್ಸು ಹೋಗ್ಲಿಕ್ಕೆ ಇವತ್ತು ಸಾಧ್ಯವಿಲ್ಲ. ಆದ ಕಾರಣ ಈ ದುಃಖ ಸಂದರ್ಭದಲ್ಲಿ ಅವರ ನೋವನ್ನು ಕಡಿಮೆ ಮಾಡೋ ಕೆಲಸ ಒಂದು ದೇವರು ಇವತ್ತು ಮಾಡಲಿ ಅಂತ ನಾವು ಪ್ರಾರ್ಥಿಸಿಕೊಂಡು, ಮತ್ತೆ ಇವನಿಗೆ ನ್ಯಾಯ ಸಿಕ್ಕುವ ರೀತಿಯಲ್ಲಿ ಆ ಒಂದು ಪೊಲೀಸರ ತನ್ನ ಕ್ರಮಗಳು ನಾನು ಖಂಡಿತವಾಗಿ ನಾನು ಸೂಚಿಸ್ತೇನೆ. ಕೂಡಲ ಸೈಂಟ್ ಅಲೋಷಿಯಸ್ ಡೀಮ್ಡ್ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ರೇಗ್ ಸರ್ಕಾರ ಎನ್ಸಿಸಿ ಗೌರವ ಕರ್ನಲ್ ಕಮಾಂಡೆಂಟ್ ಪದವಿ ಕೊರ್ದು ಮರ್ಯಾದೆ ಸಂದೇಹಿತ ಮಾತುದಾನೆ. ಕೂಡಲದ ಸೈಂಟ್ ಅಲೋಷಿಯಸ್ ಡೀಮ್ಡ್ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ರೇಗ್ನ ಎನ್ಸಿಸಿ ಗೌರವ ಕರ್ನಲ್ ಕಮಾಂಡೆಂಟ್ ಆದ ಸರ್ಕಾರ ಜವಾಬ್ದಾರಿ ಕೊಡ್ತಂದ್ರು. ಕುಳ್ಳದ ಸೈಂಟ್ ಅಲೋಷಿಯಸ್ ಡೀಮ್ಡ್ ವಿಶ್ವವಿದ್ಯಾನಿಲಯಗಳು ನಡತ್ನಲ್ಲಿಸಿದ ಕರ್ನಾಟಕ ಬೊಕ್ಕ ಗೋವಾ ಎನ್ಸಿಸಿ ನಿರ್ದೇಶನಾಲಯದ ಒತ್ತು ಮಹಾನ್ ನಿರ್ದೇಶಕರು ಏರ್ ಕಮಲ್ ಚಡ್ಡ ಡಾಕ್ಟರ್ ಪ್ರವೀಣ್ ಮಾರ್ಟಿಸರಿಗೆ ಎನ್ಸಿಸಿ ಗೌರವ ಕರ್ನಲ್ ಕಮಾಂಡೆಂಟ್ ಪದವಿ ಕುರಿತು ಮರ್ಯಾದೆ ಮಲ್ತೇರು. ಕಮಲ್ ಚಡ್ಡ ಪಾತಿರ್ದು ಎನ್ಸಿಸಿ ನಿಲೇಟ್ ಜವನ ಜವಂತಿರಡ ನಾಯಕ ಯಜಮಾನಿಕೆ ಧೈರ್ಯ ಕೂಟ ಆದ ಕೆಲಸ ಮಲ್ಪನ ಮನಸ್ಸು ಬೊಕ್ಕ ರಾಷ್ಟ್ರದ ಬಗೆಟ್ ದುಂಬೆಗೇನೈತದ ಕರ್ತವ್ಯ ಮಲ್ಪನ ತರಬೇತಿ ಕುರುಪನೊಂದು ಪಂಡಿರು. ಕೂಡಲದ ಎನ್ಸಿಸಿ ಗ್ರೂಪ್ ದಕ್ಷಿಣ ಕನ್ನಡ, ಉಡುಪು, ಕೊಡಗು, ಶಿವಮೊಗ್ಗ ಜಿಲ್ಲೆಯಲ್ಲಿನ 239 ಬರವು ಸಂಸ್ಥೆನ 15,700 ಕ್ಯಾಡೆಟ್ ನಗಲು ಉಳ್ಳೇರು. ಕೂಡಲದ ಎನ್ಸಿಸಿ ಗ್ರೂಪ್ ಕಮಾಂಡರ್ ಕರ್ನಲ್ ವಿರಾಜ್ ಕಾಮತ್, ಕಮಾಂಡಿಂಗ್ ಆಫೀಸರ್ ಕರ್ನಲ್ ಆರ್.ಪಿ. ರೈ, ಮುಖ ಸೈಂಟ್ ಅಲೋಷಿಯಸ್ ಡೀಮ್ಡ್ ವಿಶ್ವವಿದ್ಯಾನಿಲಯದ ಆಡಳಿತ ಮಂಡಳಿ ಪದಾಧಿಕಾರಿಗಳು, ಉಪನ್ಯಾಸಕರು, ಎನ್ಸಿಸಿ ಕ್ಯಾಡೆಟ್ ನಕಲು ಕಾರ್ಯಕ್ರಮ ಇತ್ತೇರು. ಬರ್ಸೋಗಾದ ಪ್ರಾರ್ಥನೆ ಮಲ್ತದ ಕಡಿಲ ಕ್ಷೇತ್ರಗಳು ಗುರುವಾರ ಸಂಕ್ರಾಂತಿ ದಾನಿ ಭಕ್ತರು ವಿಶೇಷ ರಂಗಪೂಜೆ ಕೊರ್ನ ಒಂತೆ ಪೊರ್ತುಡೆ ಭಾರಿ ಬರ್ಸ ಬತ್ತದು ನಂದಿನಿ ಸುದೆ ದಿಂಜದ ಪರಿತ್ನ ವಿಶೇಷ ಸಂಗತಿ ನಡೆತದಂಡು. ಕಡಿಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ತುಳುನಾಡಿ ಭಾರಿ ಕಾರಣಿಕದ ಕ್ಷೇತ್ರ ಆದೈತದ. ಈ ಸರ್ತಿ ಅಪ್ಪೆ ದುರ್ಗೆ ಒಂಜಿ ವಿಶೇಷ ಕಾರಣಿಕ ತೋಜಾದಿರು. ಮಾನಕ್ಷತ್ರ ಆರಾಧ್ರೆಡ್ ಸುರುತ್ತ 4 ದಿನ ಬತ್ತನ ಬರ್ಸ 5 ಬುಕ್ಕ ಪುನರ ಸುಡ್ಲ ತೋಜಂದೆ ಆದಿತ್ತದ. ಪುಷ್ಯ ನಕ್ಷತ್ರ ಬರಿಯರಾಡ್ ಅಂಚಿನವರು ಗುರುವಾರ ಸಂಕ್ರಾಂತಿ ದಾನಿ ರಾತ್ರಿ ಬರ್ಸಗಾದ ಪ್ರಾರ್ಥನೆ ಮಲ್ತದ. ಅತ್ತೂರು ಕೊಡೆತ್ತೂರು ಮಾಗಣದ ಭಕ್ತರು ವಿಶೇಷ ರಂಗಪೂಜೆ ಕೊಡ್ತೇರು. ರಂಗಪೂಜೆ ಕೊರ್ನ ಒಂತೆ ಪುರ್ತುಡೆ ದೊರಿದ ಬೈದನ ಬರ್ಸ ಪ್ರಾರ್ಥನೆ ಫಲ ಕೊಡ್ತು ಒಂದು ಭಕ್ತರಿಗೆ ಭಾರಿ ಖುಷಿ ಆತಂಡು. ಈ ಸರ್ತಿ ಬರ್ಸದ ಕೊರತೆಡ್ದು ಬೆನ್ನಿ ಸಾಗೋಲಿ ಮಲ್ಪುನ ಬೋಡ ಬೊಡ್ಚ ಅಂದು ಬೆನ್ನಿದಕ್ಲಿಗಾದಿತ್ತಂಡು. ಅಂಜದು ಆಟಿ ತಿಂಗಳು ಶುರು ಅಪ್ನ ದುಮ್ಮನಾನಿ ಸಂಕ್ರಾಂತಿದ ಎಡ್ಡೆ ಏಲೆ ಗಡಿಯೆಡೆ ಕಡೆ ಶ್ರೀ ದುರ್ಗಾ ಪರಮೇಶ್ವರಿಗೆ ರಂಗಪೂಜೆ ಕೊರ್ದು ಶ್ರೀದೇವಿ ಕಣ್ಣು ಬುಲಪುನಂಚ ಮಲ್ತಿದ್ದರು. ರಾತ್ರಿ ಇಡೀ ಬರ್ಸ ಬತ್ತದ ನಂದಿನಿ ಸುದೆ ದಿಂಜಿದ ಪರಿತದ. ಮುಲ್ಕಿ ತಾಲೂಕು 150.3 ಸೆಂಟಿಮೀಟರ್ ಬರ್ಸ ಬತ್ತದಿತ್ತದ. ಒಂದಿನ ಶ್ರೀದುರ್ಗಿನ ಇಂಬು ತನ್ಕುನ ಪ್ರಾರ್ಥನೆದ ಫಲ ಅಂದು ಭಕ್ತರು ನಂಬುದೇರು. ಬೆದ್ರದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಆಳ್ವಾಸ್ ಪದವಿ ಪೂರ್ವ ಕಾಲೇಜು ಕಲ್ಪನಕಲು ನೀಟ್ 2025 ರಾಷ್ಟ್ರೀಯ ಅರ್ಹತಾ ಬುಕ್ಕ ಪ್ರವೇಶ ಪರೀಕ್ಷೆಗೆ ಎಡ್ಡೆ ಸಾಧನೆ ಮಲ್ತಿದ್ದಾರೆ. ಈ ಬಗ್ಗೆ ಪ್ರತಿಷ್ಠಾನದ ಗುರು ಕಾರ್ಯ ಡಾಕ್ಟರ್ ಎಂ ಮೋಹನ್ ಆಳ್ವ ಸುದ್ದಿಕುಟುಡು ಮಾಹಿತಿ ಕೊಡ್ತಾರೆ. ಬೆದ್ರದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗುರು ಕಾರ್ಯ ಡಾಕ್ಟರ್ ಎಂ ಮೋಹನ್ ಆಳ್ವರು ಸುದ್ದಿಕುಟುಡು ಪಾತಿರದೆ ನೀಟ್ 2025 ರಾಷ್ಟ್ರೀಯ ಅರ್ಹತಾ ಬುಕ್ಕ ಪ್ರವೇಶ ಪರೀಕ್ಷೆಗೆ ಒಂಜೇ ಕ್ಯಾಂಪಸ್ದ ಕ್ಲಾಸ್ ರೂಮ್ ವ್ಯವಸ್ಥೆ ಬರವು ಕಲ್ತನ 21 ಜನ 99% ಹೆಚ್ಚ ಮಾರ್ಕ್ಸ್ ದಿತ್ತದು. ಸಂಸ್ಥೆಗೆ ಕೀರ್ತಿ ಕನದಿರಂದು ಪಂಡಿರು 10 ವಿದ್ಯಾರ್ಥಿಗಳು 500 ಹೆಚ್ಚ ಮಾರ್ಕ್ಸ್ 155 ವಿದ್ಯಾರ್ಥಿಗಳು 500 ಹೆಚ್ಚ ಮಾರ್ಕ್ಸ್ ದೇದಿರು. ಒಟ್ಟು 457 ವಿದ್ಯಾರ್ಥಿಗಳು 450 ಹೆಚ್ಚ ಮಾರ್ಕ್ಸ್ ದ ಸಾಧನೆ ಮಲ್ತಿದ್ದಾರೆ. ಅಖಿಲ ಭಾರತ ಮಟ್ಟದ ವೈದ್ಯಕೀಯ ರ್ಯಾಂಕ್ಡ್ ಆಳ್ವಾಸ್ ವಿದ್ಯಾರ್ಥಿಗಳು ಅದ್ಭುತ ಸಾಧನೆ ಮಲ್ತಿದ್ದಾರೆ. ಕೆಟಗರಿ ವಿಭಾಗಗಳು ಟಾಪ್ 500 ರ್ಯಾಂಕ್ ದ ಉಲಾಯ್ 3 ಟಾಪ್ 1000 ರ್ಯಾಂಕ್ ದ ಉಲಾಯ್ 14 ಜನ 2000 ರ್ಯಾಂಕ್ ದ ಉಲಾಯ್ 26 ಜನ 5000 ರ್ಯಾಂಕ್ ದ ಉಲಾಯ್ 72 ವಿದ್ಯಾರ್ಥಿಗಳು ಸ್ಥಾನ ಪಡೆತಿರುವುದು ಮೋಹನ್ ಆಳ್ವರು ಪಂಡಿರು. ಪದವಿ ಪೂರ್ವ ಕಾಲೇಜ್ ಪ್ರಿನ್ಸಿಪಾಲರ್ ಪ್ರೊಫೆಸರ್ ಎಂ ಸದಾಕತ್, ಆಡಳಿತಾಧಿಕಾರಿ ಪ್ರೊಫೆಸರ್ ಪ್ರದೀಪ್ ಕುಮಾರ್ ಸುದ್ದಿಕೂಟುಡಿದ್ದೇವೆ. ಈ ವರ್ಷದ ನೀಟ್ ಪರೀಕ್ಷೆಯ ಫಲಿತಾಂಶವು ಇವತ್ತು ತಾನೇ ಬಂತು. ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಅಭೂತಪೂರ್ವವಾದಂತಹ ಸಾಧನೆಯನ್ನು ಈ ವರ್ಷವೂ ಮಾಡಿ ಮೆರೆದಿದ್ದಾರೆ. ಈ ವರ್ಷವೂ ಕನಿಷ್ಠ 450ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ಜನರಲ್ ಕ್ಯಾಟಗರಿಯಲ್ಲಿ ಮೀಸಲಾತಿಗಳಲ್ಲಿ 100ಕ್ಕೆ 100% ಅವರು MBBSಗೆ ಸೇರುವಂಥ ಸಾಧ್ಯತೆ ಇದೆ. ಇವತ್ತು 21 ವಿದ್ಯಾರ್ಥಿಗಳು
99% ಅಧಿಕ ಅಂಕವನ್ನು ಗಳಿಸಿಕೊಂಡದ್ದು. ಇದರ ಒಟ್ಟಿಗೆ ಸೂರ್ಯಕಾಂತ್ ಪಾಟೀಲ್ ಕೆಟಗರಿ ವಿಭಾಗದಲ್ಲಿ ರಾಷ್ಟ್ರಮಟ್ಟದಲ್ಲಿ 97ನೇ ರ್ಯಾಂಕ್, ಚೇತನ್ ಎರನಾಲ್ 239ನೇ ರ್ಯಾಂಕ್, ಕ್ಲಾರೆನ್ಸ್ ಜೋಸ 724ನೇ ರ್ಯಾಂಕು, ದೀಕ್ಷಿತ 51ನೇ ರ್ಯಾಂಕ್ ಪಡೆದದ್ದು ನನಗೆ ಭಾಳ ಸಂತೋಷ ಕೊಟ್ಟಿದೆ. 10 ವಿದ್ಯಾರ್ಥಿಗಳು 600ಕ್ಕೂ ಅಧಿಕ ಅಂಕವನ್ನು ಗಳಿಸಿದ್ದು, 161 ವಿದ್ಯಾರ್ಥಿಗಳು 500ಕ್ಕೂ ಅಧಿಕ ಅಂಕವನ್ನು ಗಳಿಸಿದ್ದು ಮತ್ತು 467 ವಿದ್ಯಾರ್ಥಿಗಳು 720ರಲ್ಲಿ 450ಕ್ಕಿಂತಲೂ ಅಧಿಕ ಅಂಕವನ್ನು ಗಳಿಸಿದ್ದು ನನಗೆ ಸಂತೋಷವನ್ನು ಕೊಟ್ಟಿದೆ. ಇವರೆಲ್ಲರನ್ನು ನಾನು ಭಾಳ ಕೃತಜ್ಞತೆಯಿಂದ ಅವರಿಗೆ ಅಭಿನಂದನೆಯನ್ನು ಕೊಡ್ತಾ ಇದ್ದೇನೆ. ಇದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ, ಅವರ ಪಾಲಕರಿಗೂ ಮತ್ತು ಇದನ್ನು ಟ್ರೈನ್ ಮಾಡಿದಂಥ ಎಲ್ಲ ಶಿಕ್ಷಕರಿಗೂ, ಪ್ರಾಂಶುಪಾಲ ಪ್ರೊಫೆಸರ್ ಮೊಹಮ್ಮದ್ ಸದಾಕತ್ರಿಗೂ ಮತ್ತು ನಮ್ಮ ಆಡಳಿತಾಧಿಕಾರಿಗಳು ಮತ್ತು ಕೋಆರ್ಡಿನೇಟರ್ ಆದಂಥ ನಮ್ಮ ನೀಟ್ ಲಾಂಗ್ ಟರ್ಮ್ನ ಕೋಆರ್ಡಿನೇಟರ್ ಆದಂಥ ಪ್ರೊಫೆಸರ್ ಪ್ರದೀಪ್ ಕುಮಾರ್ ಅವರಿಗೂ ನಾನು ಹೃತ್ಪೂರ್ವಕ ವಂದಿಸ್ತಾ ಇದ್ದೇನೆ. ಮನುಷ್ಯತ್ವದ ಸೇವೆಡ್ದು ಅವೇತು ಕುಟುಂಬಲಿಗೆ ನಿರಿಲ್ ಆದುಪ್ಪನ ಬಿರುವೇರು ಕುಡ್ಲ ಸಂಘಟನೆದ ದುಂಬಾಳ್ತಿಡೆ ಸಂಘದ ದುಬೈ ಘಟಕದ ನೆಲೆಟ್ ರಡ್ಡು ಬಡವೇರ್ನ ಸಂಸಾರಗೂ ಕುದ್ರೋಳಿ ಕ್ಷೇತ್ರಡು ಒಟ್ಟು 1,55,000 ರೂಪಾಯಿ ಸಹಾಯ ಒದಗಾದಿರು. ಮನುಷ್ಯತ್ವದ ಸೇವೆಡ್ದು ಅವೇತು ಕುಟುಂಬಲಿಗೆ ನಿರಿಲ್ ಆದುಪ್ಪನ ಬಿರುವೇರು ಕುಡ್ಲ ಸಂಘಟನೆದ ದುಂಬಾಳ್ತಿಡು ಸಂಘದ ದುಬೈ ಘಟಕದ ನೆಲೆಟ್ ರಡ್ಡು ಬಡವೇರ್ನ ಸಂಸಾರಗೂ ಕುದ್ರೋಳಿ ಕ್ಷೇತ್ರಡು ಪಣವು ಸಹಾಯ ಕೊರ್ಪುನ ಕಾರ್ಯಕ್ರಮ ನಡೆತಂಡೆ ಒಟ್ಟು 1,55,000 ರೂಪಾಯಿ ಸಹಾಯ ಪಟ್ಟೀರು. ಹುಷಾರಿಜ್ಜಂದೆ ಮರ್ದಡುಪ್ಪನ ಬಾಲ್ಯದ ಮರ್ದದ ಖರ್ಚಿಗೆ 55,000 ರೂಪಾಯಿ ಬೊಕ್ಕ ಗಂಭೀರ ಸೀಕಿಡು ನರಳದುಪ್ಪನ ದುರ್ಗಪ್ರಸಾದ್ ಪನ್ಪನಾರಿನ ಮರ್ದಿಗೆ 1,10,000 ರೂಪಾಯಿ ಸಹಾಯ ಕೊರಿಯರು. ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ಪಾತಿರ್ದು ಬಿರುವೇರಿ ಕುಡ್ಲ ಸಂಘಟನೆ ಕರಿನ ಪಾಕ ವರ್ಷರೆಡ್ದು ಜಾತಿ ಧರ್ಮ ಭೇದ ಮೀರ್ದು ಸೇವೆ ಮಲ್ತೊಂದುಂಡು. ದುಬೈಡ್ ಬಿನ್ಪುನ ಕನ್ನಡಿಗಿರ್ಲ ತನ್ಕುಲಿನ ಊರ್ದ ಜನಕ್ಲೆಗಾದು ಕೈ ಜೋಡ್ಸವನ ನಿಜಕ್ಕುಲ ಪೆರ್ಮೆದ ಸಂಗತಿ ಎಂದು ಪಂಡೇರು. ಗುರುಕರ್ಮೆ ವಯಸ್ಸಿನ ಶಾಸಕರು ಡಿ ವೇದವ್ಯಾಸ ಕಾಮತ್ ಪಾತಿರ್ದು ಬಿರುವೇರಿ ಕೂಟದ ಉದಯ ಪೂಜಾರಿ ಬುಕ ಕೂಟದಕ್ಲ ಮಲ್ತಂದುಪ್ಪನ ಎಡ್ಡೆ ಸೇವಾ ಕಾರ್ಯ ನನ್ನ ಮಿತ್ತಕ್ಲ ಇಂಚಿನ ನಡಪಾಡೊಂದು ಎಡ್ಡೆ ಬಯಕೆರು. ಬಿರುವೇರಿ ಕೂಟದ ದುಬೈ ಘಟಕದ ಗುರುಕಾರ್ಯರು ಸಂದೀಪ್ ಕೋಟ್ಯನ್ ಪಾತಿರ್ದು ಸಂಘದ ತಾಪಕ ಗುರುಕಾರ್ಯರು ಉದಯ ಪೂಜಾರಿಯರ್ನ ಪ್ರೇರಣೆಡು ಕರಿನ 8 ವರ್ಷಲೆಡು 10 ಕೋಟಿ ರೂಪಾಯಿ ಹೆಚ್ಚ ಬಿಲೆತ ಮರ್ದಗು ಬರವುಗು ಬೊಕ ಇಲ್ಲು ಕಟ್ಟೊನೆಕ್ ಸಹಾಯ ಕೊರ್ತುಂಡು. ದುಡ್ಡುದ ಭಾರಿ ಅಗತ್ಯ ಉಪ್ಪನ ರಡ್ಡು ಕುಟುಂಬಲಿಗಿತ್ತೆ ಸಹಾಯ ಕೊಡ್ತಾ ಅಂದು ಪಂಡೇರು. ಬಿರುಬೇರೆ ಕುಲದ ತಾಪಕ ಗುರುಕಾರ್ಯರು ಉದಯ ಪೂಜಾರಿ, ಗುರುಕಾರ್ಯರು ರಾಕೇಶ್ ಬಲ್ಲಾಲ್ಬಾಗ್, ವಸಂತ ಪೂಜಾರಿ, ಸಂಘಟನೆದ ಜಿಲ್ಲಾ ಬೊಕ ತಾಲೂಕು ಸಮಿತಿ ಪದಾಧಿಕಾರಿಗಳು, ಸಾಮಾಜಿಕ ಕಾರ್ಯಕರ್ತರು, ದಾನಿಲು ಬೊಕ ಫಲದ ತೊನ್ನಕ್ಲಿನ ಇಲ್ಲದಕ್ಕಲು ಕಾರ್ಯಕ್ರಮ ಇಟ್ಟಿದ್ದೇರು. ಇವತ್ತು ಭಾರತದ ಮಂಗಳೂರಿನಲ್ಲಿ ಶುರುವಾದಂಥ ಒಂದು ಸಂಸ್ಥೆ, ಜಿಲ್ಲೆಯಿಂದ ಹೊರಗೆ ಸಹ ಈ ಸಂಸ್ಥೆ ಶುರುವಾಗಿದೆ ಮತ್ತು ದೇಶದಿಂದ ಹೊರಗೆ ಸಹ ಈಗ ಹೊರ ದೇಶದಲ್ಲಿ ದುಬೈಯಲ್ಲಿ ಸಹ ಈ ಸಂಸ್ಥೆಯ ಒಂದು ಯೂನಿಟ್ ಅಲ್ಲಿ ಸಹ ಇದೆ. ಅಲ್ಲಿ ಅವ್ರು ಸಹ ಎಲ್ಲ ಸೇರಿ ಅಲ್ಲಿಯ ಹಣ ಸಂಗ್ರಹವನ್ನು ಮಾಡಿ ತಾವು ದುಡಿಯುವಂಥ ದುಡ್ಡಿನಲ್ಲಿ ಒಂದು ಪಾಲನ್ನು ಇದಕ್ಕಾಗಿ ವಿನಿಯೋಗ ಮಾಡುವಂಥ ಒಂದು ಹೃದಯವಂತಿಕೆ ಈ ಒಂದು ಬಿರುವೇರು ಕುಡ್ಲ ಸಂಸ್ಥೆಯ ಎಲ್ಲ ಒಂದು ಸದಸ್ಯರು ಯಾರಿದ್ದಾರೆ ಅವರ ಹೃದಯದಲ್ಲಿ ಇರುವುದು ಬಹಳ ಒಂದು ಶ್ಲಾಘನೀಯ ವಿಷಯ. ಇವತ್ತು ಸಹ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಇರ್ಬೋದು, ಮತ್ತೊಂದು ಮೆಡಿಕಲ್ಗೆ ಸಮಸ್ಯೆಯಲ್ಲಿ ಇರುವಂಥವರನ್ನು ಗುರುತಿಸಿ ಅವರ ಸಮಸ್ಯೆಗೆ ಪರಿಹಾರ ಕೊಡುವಂಥ ಕೆಲಸ ಈ ಒಂದು ಸಂಸ್ಥೆಯಿಂದ ಆಗ್ತಾ ಇದೆ. ಉದಯ ಪೂಜಾರಿ ಮೇರ್ನ ತಿರ್ತಿರ್ದೆ ಎಂಕುಲು ಮೇರ್ನ ಮಾರ್ಗದರ್ಶನಡು ದುಬೈಡ್ಲ ಎಂಕುಲು ಸಂಘಟನೆ ಬಲಯುತ ಅದು ಬೆಲೆ ಮಲ್ತೊಂದುಲ್ಲ ಅಂಚೆನೆ ಎಂಕಲ್ನ ಬಿರುವೇರು ಕುಡ್ಲ ದುಬೈ ಘಟಕ ಪಂಡ ಒಂದೊಂಜಿ ವಿಭಿನ್ನ ಒಂಜಿ ಸಂಘಟನೆ ದಾಯ ಪಂಡ ಎಂಕುಲು ಮೂಲ್ ಪುಟುದು ಮುಲ್ ತೊಡ್ದು ಪರವರು ಪೋದು ಅವಳು ಉದ್ಯೋಗ ಮಲ್ತೊಂದು ಬತ್ತನ ದುಡ್ಡು ಒಂಜಿ ಕಿಂಚಿತ್ ದುಡ್ಡುನ್ಲ ಒಂಜಿ ಸಮಾಜದ ಬೊಕ್ಕ ಊರ್ದ ಜನಕ್ಲಿಗೆ ಪಾಪದಕ್ಲಿಗೆ ಬೊಕ್ಕಾಕಲ್ನ ಆರೋಗ್ಯದ ಇಪ್ಪಡು, ಶಾಲೆ ಕಾಲೇಜ್ ಕಲ್ಪನೆ ಇಪ್ಪಡು, ಇಲ್ಲು ಕಟ್ಟುನ ಇಪ್ಪಡು ಐತ ಪೂರ ಹೆಲ್ಪ್ ಮಲ್ತೊಂದುಲ್ಲ. ಅಂಚದ ಹತ್ರ ಎಂಕ್ಲಿಗ್ಲ ಒಂಜಿ ಹೆಮ್ಮೆ ಎಂಕುಲ್ಲ ಒಂಜಿ ಊರ್ದ ಒಂಜಿ ಋಣನು ಕೊರೊಂದುಲ್ಲ, ಋಣನು ಮಲ್ತೊಂದುಲ್ಲ ಅಂದೆ. ಪ್ರಾರಂಭದ ದಿನಗಳಲ್ಲಿ ಬಿರುವೇರು ಕುಡ್ಲ ಪ್ರಾರಂಭವಾಗಿದ್ದು ಮಂಗಳೂರಿನ ಗೋಕರ್ಣನಾಥೇಶ್ವರ ದೇವಸ್ಥಾನದ ಮಂಗಳೂರು ದಸರಾ ಮಹೋತ್ಸವದ ಒಂದು ಹುಲಿವೇಷದ ಒಂದು ವ್ಯವಸ್ಥೆಯೊಂದಿಗೆ ಪ್ರಾರಂಭವಾದಂಥ ಸಂಘಟನೆ. ತದನಂತರ ಸಮಾಜದ ಕಷ್ಟಗಳನ್ನು ಕಂಡಾಗ ತಾವೇನೋ ನಿರಂತರವಾದಂಥ ಸೇವೆಯನ್ನು ಮಾಡಬೇಕು, ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತೇಳುವಂಥ ಒಂದು ದೊಡ್ಡ ಮನಸ್ಸಿನೊಂದಿಗೆ ಇವತ್ತು 10 ಕೋಟಿಗೂ ಹೆಚ್ಚಿನ ಧನ ಸಹಾಯವನ್ನು ಮಾಡಿದ್ದಾರೆ. ವೈದ್ಯಕೀಯವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಈ ಸಂಘಟನೆ ನಿರಂತರವಾದಂಥ ಸೇವೆಯನ್ನು ಮಾಡ್ತಾ ಇದೆ. ನನಗೆ ಕಂಡ ಹಾಗೆ ಸರಿಸುಮಾರು
8 ಮನೆಗಳನ್ನು ಮನೆ ಇಲ್ಲದಂಥ ವ್ಯಕ್ತಿಗಳಿಗೆ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ಕನಸು, ಸೂರು ಇಲ್ಲದವರಿಗೆ ಸೂರು ಕೊಡುವಂಥ ಕನಸನ್ನು ಕೂಡ ಇವತ್ತು ಯಶಸ್ವಿಯಾಗಿ ಅನುಷ್ಠಾನ ಮಾಡುವಂಥ ಕೆಲಸವನ್ನು ಇವತ್ತು ಬಿರ್ವೇರ್ ಕುಡ್ಲ ಉದಯ್ ಪೂಜಾರಿ ಅವರ ನೇತೃತ್ವದಲ್ಲಿ ನಡೆದಿದೆ ಅಂಥೇಳಿ ಭಾಳ ಖುಷಿಯಲ್ಲಿ ಹೇಳ್ತಾ ಇದ್ದೇನೆ. ಕೂಡಲ ಬಣ್ಸ್ ಹಾಸ್ಟೆಲ್ ಸೆಪ್ಟೆಂಬರ್ 14 ಮೂಜು ದಿನ ನಡಪಾವನ 20ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವಗೂ ಶರವು ಕೈತಲದ ಶ್ರೀ ರಾಧಾಕೃಷ್ಣ ದೇವಸ್ಥಾನಗಳು ಮೂರ್ತ ನಡಪಾದಿರು. ಬಂಟೆರ್ನ ಯಾನೇನ ಅಳವೇರ್ನ ಮಾತೃ ಸಂಘ ಶ್ರೀ ಸಿದ್ಧಿವಿನಾಯಕ ಪ್ರತಿಷ್ಠಾನ ಬೊಕ್ಕ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿದ ನಿಲಿಟ್ಟು ಕೂಡಲ ಬಣ್ಸ್ ಹಾಸ್ಟೆಲ್ ಸೆಪ್ಟೆಂಬರ್ 14 ಮುಟ್ಟ 20ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ನಡಪೆರುಂಡು. ಆಲಿಕುಡು ಕೂಡಲ ಶರವು ಕೈತಲದ ಕಾ ಸ್ಟ್ರೀಟ್ ಮಾರ್ಗುಡುಪುನ ರಾಧಾಕೃಷ್ಣ ದೇವಸ್ಥಾನಗಳು ಗಣಪತಿ ದೇವೇರ್ನ ಮೂರ್ತ ನಡಪಾಯರು. ಶ್ರೀ ಸಿದ್ಧಿವಿನಾಯಕ ಪ್ರತಿಷ್ಠಾನದ ಆಡಳಿತ ಟ್ರಸ್ಟಿ ಅಜಿತ್ ಕುಮಾರ್ ರೈ ಮಾಲಾಡಿ ಬೊಕ್ಕ ಡಾಕ್ಟರ್ ಆಶಾ ಜ್ಯೋತಿ ರೈ ಖಂಡನಿ ಬೊಡಿದಿ ಪೂಜೆದ ವಿಧಿವಿಧಾನಗಳು ಪಾಲ್ದೆತೊಂಡಿರು. ಅಂಚನೆ ಶರವು ಶ್ರೀ ಶರಬೇಶ್ವರ ಮಹಾಗಣಪತಿ ದೇವಸ್ಥಾನಗಳು ವಿಶೇಷ ಪೂಜೆ ಸಂದೈತ ಮಲ್ತಿರು. ಐದು ಬೊಕ್ಕ ಬಣ್ಸ್ ಹಾಸ್ಟೆಲ್ ಡುಪುನ ಮಾತೃ ಸಂಘದ ಆಫೀಸ್ ಕೈತಲು ಗಣೇಶೋತ್ಸವ ಸಮಿತಿದ ಆಫೀಸ್ ಉದಿಪನಾಂಡು. ಶಶಿಕಲಾ ಸುಂದರ ಶೆಟ್ಟಿ, ಶಾಲಿನಿ ಎಸ್ ಶೆಟ್ಟಿ, ಸಂಗೀತ ಗಣೇಶ್ ಶೆಟ್ಟಿ, ಮಲ್ಲಿಕಾ ಪ್ರಸಾದ್ ಶೆಟ್ಟಿ ಬೊಕ್ಕ ಶಶಿ ಸುಭಾಷ್ ರೈ ಆಫೀಸ್ ಉದಿಪನ ಮಲ್ತಿರು. ಸಿದ್ಧಿವಿನಾಯಕ ಪ್ರತಿಷ್ಠಾನದ ಟ್ರಸ್ಟಿಲೈನ ನೆಟ್ಟಿಗುತ್ತು ರವಿರಾಜ್ ಶೆಟ್ಟಿ, ಗಣೇಶೋತ್ಸವ ಸಮಿತಿ ಗುರುಕಾರ್ಯ ಜಯಶೀಲ ಅಡ್ಯಂತಾಯ ಅಡ್ಯಾರ್ಗುತ್ತು, ಬಂಟೀರ್ನ ಯಾನ ನಾಡವೇರಿನ ಮಾತೃ ಸಂಘದ ಪ್ರಧಾನ ಕಾರ್ಯಂತರು ಎಂ ಕರುಣಾಕರ ಶೆಟ್ಟಿ, ಪಣವ್ ಗುರುಕಾರ್ಯರು ರಾಮಮೋಹನ್ ರೈ, ಒತ್ತು ಗುರುಕಾರ್ಯರು ಕಾವು ಹೇಮನಾಥ ಶೆಟ್ಟಿ, ಗಣೇಶೋತ್ಸವ ಸಮಿತಿದ ಪದಾಧಿಕಾರಿಗಳು ಬಂಟೇರ್ನ ಬೇತೆ ಬೇತೆ ಸಂಘಗಳ ಗುರುಕಾರ್ಯರು ಕಾರ್ಯಕ್ರಮ ಮುಟ್ಟಿದ್ದೇರು. ಮರ್ಯಾದಿದ ಬದುಕು ಸಾಗಾಯರ ಕೆಲಸ ಅಗತ್ಯ ಅಂದ ಕುಡ್ಲದ ಕೆನರಾ ವಾಣಿಜ್ಯ ಬೊಕ್ಕ ಕೈಗಾರಿಕಾ ಸಂಸ್ಥೆದ ಗುರುಕಾರ್ಯರು ಪಿ.ಬಿ. ಅಹಮದ್ ಮುದರಸ್ ಪಂತೆರ್ ಕುಳ್ಳದ ಗೋಕರ್ಣನಾಥೇಶ್ವರ ಕಾಲೇಜ್ ನಡತಿನ ಸಮೃದ್ಧಿ ಕೇರಿಯರ್ ನೆಕ್ಸ್ಟ್ 2025 ಪನ್ಪುನ ಕಾರ್ಯಕ್ರಮ ಆರಪಾತೇರಿಯರು. ಕುಳ್ಳದ ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜ್ ಬೊಕ್ಕ ಕುಳ್ಳದ ಕೆನರಾ ವಾಣಿಜ್ಯ ಬೊಕ್ಕ ಕೈಗಾರಿಕಾ ಸಂಸ್ಥೆದ ಜೊತೆ ಸೇರಿಗೆಡು ಸಮೃದ್ಧಿ ಕೇರಿಯರ್ ನೆಕ್ಸ್ಟ್ 2025 ಪನ್ಪುನ ಕಾರ್ಯಕ್ರಮ ಕಾಲೇಜ್ ಸಭಾಂಗಣೋಡು ನಡತಂಡು. ನಾರಾಯಣ ಗುರುಕುಲಿನ ಪೊಟತೆ ಎದುರು ಬಿನ್ನೇರು ತುಡರ್ಬೋಳ್ಪ ಪೊತ್ತಾದ ಕಾರ್ಯಕ್ರಮ ಉದಿಪನ ಮಲ್ತೇರು. ಕೆನರಾ ವಾಣಿಜ್ಯ ಬೊಕ್ಕ ಕೈಗಾರಿಕಾ ಸಂಸ್ಥೆದ ಗುರುಕಾರ್ಯರು ಪಿ.ಬಿ. ಅಹಮದ್ ಮುದರಸ್ ಪಾತಿರ್ದು ಮರ್ಯಾದಿದ ಬದುಕು ಸಾಗಾಯರ ಕೆಲಸ ಅಗತ್ಯ ಅಂದ ಪಂಡನಾರು ಕಾರ್ಯಕ್ರಮವು ಎಡ್ಡೆ ಬಯಕೆರು. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಆಡಳಿತ ಮಂಡಳಿ ಪಣವು ಗುರುಕಾರ್ಯರು ಪದ್ಮರಾಜ್ ಆರ್ ಪೂಜಾರಿ ಪಾತಿರ್ದು ಬರವುದು ಒಟ್ಟುಗೂ ಕಲ್ಪನಾಕ್ಲಿನ ಬದುಕುಗೂ ನಿಲೆ ಆಪನ ಉದ್ಯೋಗ ಮೇಳ ಸಂಸ್ಥೆದ ಸಾಮಾಜಿಕ ಕರ್ತವ್ಯಗೂ ಸಾಕ್ಷಿ ಆದುಂಡು ಎಂದು ಪಂಡಿರು. ಶ್ರೀ ಗೋಕರ್ಣನಾಥ ಕಾಲೇಜ್ ಸಂಸ್ಥೆದ ಸಂಚಾಲಕರು ವಸಂತ ಕಾರಂದೂರು ಗುರುಕಾರ್ಮಿದ ಪಾತ್ರ ಪಂಡಿದು ಕೆಲಸ ಬಯಕುನಕ್ಲಿಗೆ ಎಡ್ಡೆ ಬಯಕೆರು. ನಾಗೇಶ್ ಕರ್ಕೇರ ಆಡಳಿತ ಮಂಡಳಿ ಸದಸ್ಯರು ಚಂದನ್ ದಾಸ್, ಕಾರ್ಯಕ್ರಮ ಸಂಯೋಜಕರು ಮಿಥುನ್ ಚಂದ್ರ ಆರ್ಕೆ ಕಾರ್ಯಕ್ರಮ ಇಟ್ಟಿದ್ದೇರು. ಇವತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆ ಯಾವ ರೀತಿ ಇತ್ತು ಅಂತ ಇತಿಹಾಸವನ್ನು ಮೆಲುಕು ಹಾಕುವಂಥದ್ದು. ಈ ಒಂದು ಜಿಲ್ಲೆ ಎಲ್ಲ ರೀತಿಯಿಂದಲೂ ಮುಂದುವರಿಬೇಕು ಅಂತಾದ್ರೆ ಉದ್ಯೋಗಗಳು ಕೂಡ ಈ ಜಿಲ್ಲೆಯಲ್ಲೇ ಸಿಗುವಾಗಿದ್ರೆ ಎಲ್ಲದೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರೆ, ಹಾಗೆ ಅಂತ ಹೇಳಿದ್ರೆ ಈ ಜಿಲ್ಲೆಗಳಲ್ಲಿ ಸಂಪನ್ಮೂಲಗಳು ಇಲ್ವಾ? ಖಂಡಿತ ಇದೆ. ಆದರೆ ಬೇರೆ ಬೇರೆ ವಿಚಾರಗಳಿಂದ ಕೆಲವೊಮ್ಮೆ ನಮ್ಮ ಜಿಲ್ಲೆ ಹಿಂದುಳಿದಿತ್ತು. ಇದನ್ನು ಸರಿಪಡಿಸುವಂತಹ ಜವಾಬ್ದಾರಿ ನಮ್ಮ ಎಲ್ಲರದ್ದು ಕೂಡ. ಈ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಚೇಂಬರ್ ಆಫ್ ಕಾಮರ್ಸ್ ಅವರು ಕೂಡ ಇದನ್ನು ಮನಗಂಡಿದ್ದಾರೆ. ಇಂಥ ಕಾರ್ಯಕ್ರಮಗಳೊಟ್ಟಿಗೆ ನಮ್ಮ ವಿದ್ಯಾಸಂಸ್ಥೆಗಳೊಟ್ಟಿಗೆ ಅಥವಾ ಯಾರು ಆಯೋಜನೆ ಮಾಡಿಕೊಂಡಿರ್ತಾರೆ ಅವರೊಟ್ಟಿಗೆ ಕೈ ಜೋಡಿಸ್ತಿರುವಂಥದ್ದು ಬಹಳ ಸಂತೋಷದ ವಿಚಾರ, ಒಂದು ಒಳ್ಳೆಯ ರೀತಿಯ ಬೆಳವಣಿಗೆ ಕೂಡ ಹೌದು. When we started with this initiative, we had conducted a survey on this was particularly and specifically to the IT industry, and we wanted to know that how many of them would be aspirants would prefer working in Mangalore, and we realized that overwhelmingly around over 90% of them said that given an opportunity they would be working in Mangalore, and MSME being the second largest job provider after agriculture in the country. ಕೂಡ್ಲ ಬಿಜೆದ ಮಲ್ಲಪುದರ್ ಪಡೆತ್ನ ಸಂಸ್ಥೆ ಜಯಲಕ್ಷ್ಮಿ ಸಿಲ್ಕ್ಸ್ ನಡೆತಂದು ಪುನಃ ಸೂಪರ್ ಇಯರ್ ಸೇಲ್ 2025 ಗಿರಾಕಿನ ಭಾರಿ ಮೆಚ್ಚುಗೆ ಉಮೇದಿದ್ದವರ ವಿಶೇಷ ಮಾರಾಟ ಮೇಳನು ಆಗಸ್ಟ್ 2 ಮುಟ್ಟ ದುಂಬರಿಸಿದರು. ಗಿರಾಕಿನ ಭಾರಿ ಮೆಚ್ಚುಗೆ ಬೊಕ ಉಮೇದಿದ್ದವರ ಕುಡ್ಲ ಬಿಜಯದ ಪುದರ್ಪೊಯ್ ಜೌಳಿ ಸಂಸ್ಥೆ ಜಯಲಕ್ಷ್ಮಿ ಸಿಲ್ಕ್ ನಡೆತಂದು ಪುನಃ ವಿಶೇಷ ಮಾರಾಟ ಮೇಳ ಸೂಪರ್ ಇಯರ್ ಸೇಲ್ 2025 ಆಗಸ್ಟ್ 2 ಮುಟ್ಟ ದುಂಬುಕೊನತೇರು. ಬೊಕ್ಕಲ ವಿಶೇಷ ಬಂಡ ಬರ್ಪನ ಪರ್ಬೋಲೆಗಾದ ಹೊಸ ಡಿಸೈನ್ ದ ಜೌಳಿದೆ ತೋನ್ನ ಗಿರಾಕಿಲಿಗೆ ಖುಷಿತ ಸುದ್ದಿ ಕೊಡ್ತೀರು. ಅವು ಎಂಚಿನ ಪಂಡ ಪರ್ಬದಲೆಕೊಳು ಜಯಲಕ್ಷ್ಮಿ ಸಿಲ್ಕ್ಸ್ ಬಿಜಯ್ ಶೋರೂಮ್ಗೂ ಹೊಸ ಕಲೆಕ್ಷನ್ ಬರ್ತದಿತ್ತದೆ. ಅವಿನ ಮಾರಣ ಬಿಲೆಟ್ %50 ರಿಯಾಯಿತಿನ ಸಂಸ್ಥೆದ ಯಜಮಾನಿಯರು ಗೊತ್ತು ಮಾಡ್ತಿದ್ದಾರೆ. ದಿನನಿಚ್ಚಲ ಕಾಂಡಿಡ್ದು ಬೇರದ ಪೊರ್ತು ಅಕೇರಿ ಮುಟ್ಟಲ ಭಾರಿ ಜನ ಗಿರಾಕಿಲು ಜಯಲಕ್ಷ್ಮಿ ಸಿಲ್ಕ್ಸ್ ಬಿಜಯ್ ಸಂಸ್ಥೆಗೆ ಬರೊಂದಿತ್ತದು ತನ್ಕುಲಿಗೆ ಖುಷಿ ಐನ ದುತ್ತೈತಲಿನ ದೆತನೊಂದುಳ್ಳೇರು.
ವಾರದ ಅಕೇರಿಡು ಶನಿವಾರ ಐತಾರ ಊರ ಪರ ಊರ ಭಾರಿ ಜನ ಗಿರಾಕಿಲು ಜಯಲಕ್ಷ್ಮಿಡು ತೋಜೊಂದುಲ್ಲೆರ್. ಸೀರೆಲು ಲೆಹಂಗಲು ಆಂಜಲ ಪೊಂಜಲಿನ ಬೊಕ ಜೋಕ್ಲಿನ ದುತ್ತೈತೆಲು ಟ್ರೆಂಡಿ ಬೊಕ ವೆಸ್ಟರ್ನ್ ವೇರ್ ಸೇರ್ನಂಚ ಬೇತೆ ಬೇತೆ ಕಲೆಕ್ಷನ್ಲಿನ ಮಿತ್ತು ಅರ್ಧಗರ್ಧದಾತು ರಿಯಾಯಿತಿ ಕೊರೊಂದುಲ್ಲೆರ್. ಗುಣಮಟ್ಟದ ಜೌಲಿ ಕೈಕೆ ಕುಣ ಬಿಲಿಟ್ ತಿಕ್ಕು ನಡೆದವರ ಸಂಸ್ಥೆ ಗಿರಾಕಿಲಿಗಾದ ಆಗಸ್ಟ್ 2 ಮುಟ್ಟ ಮಾರಾಟ ಮೇಳ ದುಂಬುಕೊನೊತುನೊಂದು ಪ್ರಕಟಣೆಡು ತಿರಿಪಾದೇರು. ಓಂ ಶ್ರೀ ಮಠದ ಮೂಲ ಕ್ಷೇತ್ರ ಕೇರಳದ ಶ್ರೀಶೈಲಂ ಕ್ಷೇತ್ರದ ವರ್ಷದ ಮಲ್ಲ ಉಚ್ಚಯ ಇಂಚಿಪ 3 ದಿನ ನಡೆತಂದೆ. ಕುಡ್ಲದ ಓಂ ಶ್ರೀ ಮಠದ ಮೂಲ ಕ್ಷೇತ್ರ ಕೇರಳದ ಶ್ರೀಶೈಲಂ ಕ್ಷೇತ್ರದ ವರ್ಷದ ಮಲ್ಲ ಉಚ್ಚಯ ಇಂಚಿಪ ಜುಲೈ 16 ಹಿಡಿದು 14 ಮುಟ್ಟ ವಿಶಿಷ್ಟ ಸ್ವಾಮೀಜಿ ಬೊಕ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರೇತದು 3 ದಿನ ನಡೆತಂದೆ. ಕ್ಷೇತ್ರದ ತಂತ್ರಿ ಬೊಕ ಅಖಂಡ ಭಾರತ ಸನಾತನ ಸಂತ ಸಮಿತಿ ರಾಷ್ಟ್ರ ಗುರುಕಾರ್ಯರು ಓಂ ಶ್ರೀ ಮಠದ ಸ್ವಾಮೀಜಿ ಮಹಾಮಂಡಲೇಶ್ವರ ಓಂ ಶ್ರೀ ವಿದ್ಯಾನಂದ ಸರಸ್ವತಿಯರ್ನ ಉಪದೇಶ ಹೊಡೆದು ಮಾತಾ ಶ್ರೀ ಶಿವಜ್ಞಾನಮಹಿ ಸರಸ್ವತಿಯರ ಇತ್ತದು ಹೋಮ ನಡೆತಂದೆ. ನಲಿಕಿಡು ಗಿನ್ನೆಸ್ ದಾಖಲೆ ಮಲ್ತನ ಭರತನಾಟ್ಯ ಕಲಾವಿದರು ರೆಮೋನಾ ಎವೆಟ್ ಪೆರೇರಾ ಬೊಕ ಪೂಜಾಲಕ್ಷ್ಮಿ ಮುಕ್ಲೆಡ್ದು ನಲಿಕೆ ಸೇವೆ ನಡೆತಂದೆ. ಅಖಂಡ ಭಾರತ ಸನಾತನ ಸಂತ ಸಮಿತಿ ಪಣವ ಗುರುಕಾರ್ಯರು ಶ್ರೀ ಮಹಾಬಲೇಶ್ವರ ಸರಸ್ವತಿ ಸ್ವಾಮೀಜಿ ಬೊಕ ಸೇವಾ ಸಮಿತಿ ಸದಸ್ಯರು ಕಾರ್ಯಕರ್ತರು ಇತ್ತದು ಈ ಮಲ್ಲ ಉಚ್ಚಯನ್ನು ಪೊರ್ಲು ಮಲ್ತ ಕೊರಿಯರು. ಮಂಗಳಮಂದಸ್ಮಿತಂ ತುಹು ಶ್ರೀಮಾತೆ
സഹസ്രനാമമാണ് ശ്രീ ലളിത സഹസ്രനാമം. വിഷ്ണു സഹസ്രനാമമുണ്ട്, ശിവസഹസ്രനാമമുണ്ട്, അനേക സഹസ്രനാമങ്ങളുണ്ട്. വിഷ്ണു ലളിതാ സഹസ്രനാമത്തിൽ ഓരോ നാമങ്ങളും ഓരോ ബീജങ്ങളാണ്, ഓരോ ബീജമന്ത്രങ്ങളാണ്. ആ 1000 നാമങ്ങൾ കൊണ്ട് 1000 ബീജാക്ഷരങ്ങൾ കൊണ്ട് നമ്മൾ അർച്ചിക്കുന്ന ഒരു വിശേഷ ഭവനമാണ് ഇത് നടക്കാൻ പോകുന്നത്. ಮೈಸೂರು ಕಂಬಳಗೂ ಅಲ್ಪದ ಲೋಕಸಭಾ ಸದಸ್ಯರು ವಿರೋಧ ಮಲ್ಪು ಇருந்து ಅರಣ ಪಕ್ಷದ ಮುಲ್ಪದ ಕರಾವಳಿ ಶಾಸಕರು ವಿರೋಧ ಮಲ್ಪನ ಸರಿಯತ್ತೆಂದು ರಾಜ್ಯ ಕಂಬಳ ಅಸೋಸಿಯೇಷನ್ದ ಗುರ್ಕಾರರು ದೇವಿಪ್ರಸಾದ್ ಶೆಟ್ಟಿ ಬೆಳಪು ಒಡಿಪುಡು ಪಂತೆರೆ. ರಾಜ್ಯ ಕಂಬಳ ಅಸೋಸಿಯೇಷನ್ದ ಗುರ್ಕಾರರು ದೇವಿಪ್ರಸಾದ್ ಶೆಟ್ಟಿ ಬೆಳಪು ಒಡಿಪುಡು ಮಾಧ್ಯಮದ ಕ್ರೀಡಾಪಾತೆದು ಕಂಬಳುಡು ರಾಜಕೀಯ ಇಜ್ಜಿ ಮಾತ ರಾಜಕೀಯ ಪಕ್ಷದಕ್ಕಲು ಕಂಬಳ ನಡಪಾವಿರು. ಮೈಸೂರು ಕಂಬಳಗೂ ಅಲ್ಪದ ಲೋಕಸಭಾ ಸದಸ್ಯರು ವಿರೋಧ ಮಲ್ಪು ಇருந்து ಅರಣ ಪಕ್ಷದ ಮುಲ್ಪದ ಕರಾವಳಿ ಶಾಸಕರು ವಿರೋಧ ಮಲ್ಪನ ಸರಿಯತ್ತೆಂದು ಪಂಡಿರು. ಕರಾವಳಿದ ಶಾಸಕರನ್ನು ಉದ್ದೇಶದಿ ಒಂದು ಪಾತೆರ್ನ ದೇವಿಪ್ರಸಾದ್ ಶೆಟ್ಟಿ ನಿಕ್ಲು ಒಂಜಿ ಪಕ್ಷದ ಪರವಾದ ನಿರ್ಧಾರದ ತಂದರು. ಕಂಬಳ ನಿಕ್ಲಿಗೆ ಮರ್ಯಾದೆ ಕೊಡ್ತುಂಡು, ನಿಕ್ಲು ದಾಲ ಕಂಬಳಗೂ ಮರ್ಯಾದೆ ಕನದಿಜಾರು. ಮೈಸೂರು ದಾಯ ಕಂಬಳ ಆಯರ ಬಲ್ಲಿ ಎಂದು ಪ್ರಶ್ನೆ ಪಾಡಿರು. ಕಂಬಳದ ಬಗೆಟ್ ಮೈಸೂರು ಅಗತ್ಯ ಇಜ್ಜಂದಿನ ಅಪಪ್ರಚಾರ ಆ ಒಂದುಂಡು. ತೀರ್ಥ ವರ್ಗದಕ್ಲಿನ ದಬ್ಬಾಲಿಕೆ ಎಂದು ದಿರ್ತು ಪತ್ತೊಂದುಲ್ಲೇರು. ಒಂಜಿ ಪಕ್ಷದ ಕೈ ಬೊಂಬೆದಂಚ ಯಾಳ್ನ ಮಲ್ಪೆರಬಲ್ಲಿ ನಿಖಿಲ ಮಲ್ಪೆರಬಲ್ಲಿ ನಮ್ಮ ಕಂಬಳದ ಗತ್ತನ್ನು ತೋಜಾವನ ಕಾರ್ಯನು ಕರಾವಳಿದ ಜನಪ್ರತಿನಿಧಿಗಳು ಧೈರ್ಯೋಡು ಮಲ್ಪಲೆ ಕಂಬಳದ ಮರ್ಯಾದಿನ ರಾಜ್ಯದವರು ಮೇಡ ದಿರ್ತು ಪತ್ಲೆ ಎಂದು ದೇವಿಪ್ರಸಾದ್ ಶೆಟ್ಟಿ ಒತ್ತಾಯ ಮಲ್ತೇರು. ನಮ್ಮ ಕಂಬಳ ಸಂಘಟಕರಿಗೆ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಸಿಹಿ ಸುದ್ದಿಯನ್ನು ನೀಡಿದ್ದಾರೆ, ನುಡಿದಂತೆ ನಡೆದಿದ್ದಾರೆ. 2025-26ನೇ ಸಾಲಿಗೆ ನಡೆದಂಥ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ 23 ಕಂಬಳಗಳಿಗೆ ತಲಾ 5 ಲಕ್ಷದಂತೆ 1,15,00,000 ರೂಪಾಯಿ ಪ್ರವಾಸೋದ್ಯಮ ಇಲಾಖೆಯಿಂದ ಬಿಡುಗಡೆಗೊಳಿಸಿದ್ದಾರೆ. ಈಗಾಗಲೇ ಕಂಬಳ ಸಂಘಟಕರಿಗೆ ಕಂಬಳ ಆಯೋಜನೆ ಮಾಡುವುದು ದೊಡ್ಡ ಒಂದು ಹೊರೆ. ಸಂಪ್ರದಾಯ, ಸಂಸ್ಕೃತಿ ಮತ್ತು ತುಳುನಾಡಿನ ಈ ವಿವಿಧ ಕ್ರೀಡೆಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಬೇಕೆಂಬ ಆಶಯ ನಮ್ಮ ಕಂಬಳ ಸಮಿತಿಯಿತ್ತು. ಈ ಹಿಂದೆ 2024-25ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಕ್ರೀಡಾ ಇಲಾಖೆಯಿಂದ 19 ಕಂಬಳಕ್ಕೆ 2 ಲಕ್ಷದಂತೆ ಮತ್ತು ಪ್ರವಾಸೋದ್ಯಮ ಇಲಾಖೆಯಿಂದ 5 ಲಕ್ಷದಂತೆ 10 ಕಂಬಳಗಳಿಗೆ ಅನುದಾನ ನೀಡಿದ್ದಾರೆ. ಅದಕ್ಕಿಂತ ಮೊದಲು ಸದಾನಗೌಡರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಕಂಬಳಗಳಿಗೆ 1 ಕೋಟಿ ಅನುದಾನವನ್ನು ಬಿಡುಗಡೆಗೊಳಿಸಿದ್ದಾರೆ. ಎಲ್ಲ ಸರ್ಕಾರಗಳು ಕಂಬಳಗಳಿಗೆ ನಿರಂತರವಾದಂಥ ಸಹಕಾರವನ್ನು ರಾಜಕೀಯ ರಹಿತವಾಗಿ ನೀಡ್ತಾ ಬಂದಿರುವುದು ಇಲ್ಲಿ ವಿಶೇಷತೆ. ಇದೇ ನಮ್ಮ ಕಂಬಳ ಕ್ರೀಡೆಯ ಒಂದು ದೊಡ್ಡ ಒಂದು ಗೌರವ. ಈ ಕಂಬಳ ಈಗ ಮೈಸೂರಲ್ಲಿ ನಡೆಯಬೇಕೆಂಬುದು ಕೂಡ ನಾವು ಈಗಾಗಲೇ ಇದಕ್ಕೆಲ್ಲ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಮುಂದಿನ ಬಜೆಟಲ್ಲಿ ಕಂಬಳಕ್ಕೆ 5 ಕೋಟಿ ರೂಪಾಯಿ ಅನುದಾನ ನೀಡುವ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಭರವಸೆ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಸಂಸ್ಥದ ನಿಲಟ್ಟು 28ನೇ ವರ್ಷದ ಇಂಡಿಪೆಂಡೆನ್ಸ್ ಕಪ್ ಫುಟ್ಬಾಲ್ ಪಂತ ಜುಲೈ 22 ಸ್ಮಾರ್ಟ್ ಸಿಟಿ ಫುಟ್ಬಾಲ್ ಮೈದಾನೋಡು ನಡಪೆರೆ ಉಂಡು ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ದ ಗುರ್ಕಾರರು ಡಿ.ಎಂ. ಅಸ್ಲಾಂ ತಿಳಿಪಾದಿರು. ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಗುರ್ಕಾರರು ಡಿ.ಎಂ. ಅಸ್ಲಾಂ ಕುಡ್ಲಡು ಸುದ್ದಿ ಕೊಟ್ಟುಡುಪಾತಿರುದು ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಸಂಸ್ಥದ ನಿಲಟ್ಟು 28ನೇ ವರ್ಷದ ಇಂಡಿಪೆಂಡೆನ್ಸ್ ಕಪ್ ಫುಟ್ಬಾಲ್ ಪಂತ ಜುಲೈ 22 ಸ್ಮಾರ್ಟ್ ಸಿಟಿ ಫುಟ್ಬಾಲ್ ಮೈದಾನೋಡು ನಡಪೆರೆ ಉಂಡು. ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜ್ ಬೊಕ ಪದವಿ ಕಾಲೇಜ್, ಎಂಜಿನಿಯರಿಂಗ್, ಮೆಡಿಕಲ್ ಬೊಕ ತಾಂತ್ರಿಕ ಕಾಲೇಜ್ ಬರೋ ಕಲ್ಪನಾ ಕೂಟ ಒಂದೆಟ್ಟು ಪಾಲ್ದೆತನೊಂದು ಪಂಡಿರು. ಈ ತೊಡತಿಗೆ 200 ಹೆಚ್ಚ ಫುಟ್ಬಾಲ್ ಕೂಟದಾಗಲು ಪುದರ್ ಕುಡ್ದಿತ್ತಿದ್ದು 41 ಕಾಲೇಜಿಲು ಪುದರ್ ಕೊರಿಯರ ಬಾಕಿ ಉಂಡು. ಅಕ್ಲೆಕಾದ ಜುಲೈ 31 ಮುಟ್ಟ ವಾಯ್ದೆ ಕೊಡ್ತುಂಡು. ಜಿಲ್ಲಾ ಜವಾಬ್ದಾರಿಕದ ಮಂತ್ರಿ ಯುಟಿ ಖಾದರ್ ಪಂತ ಉದಿಪನ ಮಲ್ಪು ಇருந்து ಡಿ.ಎಂ. ಅಸ್ಲಾಂ ಮಾಹಿತಿ ಕೊರಿಯರು. ಒತ್ತುಗುರ್ಕಾರರು ಬಿ. ಥೋಮಸ್, ಕಾರ್ಯಾಂತರ ಹುಸೇನ್ ಬೋಳಾರ ಸುದ್ದಿ ಕೂಟೊಡಿತ್ತೇರು. ಫುಟ್ಬಾಲ್ ಪಂದ್ಯಕೂಟವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಅದು ಈ ವರ್ಷ 22ನೇ ವರ್ಷ. ಕಳೆದ ವರ್ಷ ನಮ್ಮ ಕ್ರೀಡಾಂಗ ಅಭಿವೃದ್ಧಿ ಆಗ್ತಾ ಇತ್ತು. ಅದರಿಂದ ನಾವು ಒಂದು 3-4 ಜಾಗದಲ್ಲಿ ಮ್ಯಾಚ್ ಮಾಡಿ ಮುಗಿಸಿದ್ದೆವು. ಸುಮಾರು 250-240 ತಂಡಗಳು ಅದರಲ್ಲಿ ಭಾಗವಹಿಸಿದ್ದೆವು. ಈ ಸರಿ ವರ್ಲ್ಡ್ ಕಪ್ ಆದ್ದರಿಂದ ತುಂಬಾ ತಂಡಗಳು ಈಗ ಆಲ್ರೆಡಿ 200ಕ್ಕಿಂತ ಮಿಕ್ಕಿ. ಯಾಕಂದ್ರೆ ಅದು ಹೈಯರ್ ಪ್ರೈಮರಿ, ಹೈಸ್ಕೂಲ್, PU ಕಾಲೇಜ್ ನಾವು ಅದು ಡೇಟ್ 15 ತಾರೀಕು ತನಕ ಇವತ್ತು ಕೊಟ್ಟಿದ್ದೇವೆ ನಾವು. ಸೊ ಕಾಲೇಜಿಗೆ 31 ತಾರೀಕು ತನಕ ನಾವು ಸಮಯ ಇಟ್ಟಿದ್ದೇವೆ ಅದಕ್ಕೆ. ಅದರಲ್ಲಿ
ಕಾಲೇಜಿಗೆ ಬರಲಿಕ್ಕೆ ಪ್ರಾಬ್ಲಮ್ ಇಲ್ಲ. ಆದರೆ ಹೈಯರ್ ಸ್ಕೂಲಿಂದ ಸುಮಾರು 80 ತಂಡಗಳು, ಹೈಯರ್ ಪ್ರೈಮರಿಯಿಂದ 50 ತಂಡಗಳು, ಹುಡುಗಿಯರ ಸುಮಾರು 20 ತಂಡಗಳು. ಈಗ ಇದಕ್ಕೆ ನಾವು ಇನ್ನು ಎಕ್ಸ್ಟೆನ್ಷನ್ ಒಂದು 2 ದಿವಸ ಇಟ್ಟಿದ್ದೇವೆ, 18 ತಾರೀಕು ತನಕ. ಇಡೀ ನಿಂತ ನಮ್ಮ ಕುಡ್ಲ ತುಳು ವಾರ್ತೆಯಲ್ಲಿ ಮುಗಿಂದೆ ಸೊಲ್ಮೆ.